ಜನಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ AB ಇಬ್ರಾಹಿಂ ಅವರ ಜೊತೆಗೆ ಇದ್ದೇನೆ. ನೀವು ಕರೆ ಮಾಡಿ ಮಾತನಾಡಿ. ಬಹುಶಃ ಕೆಲವೊಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಿದ್ರೆ ಅಂದರೆ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹೇಳುತ್ತಿದ್ದರೆ ಕೆಲವೊಂದು ತಾಲೂಕುಗಳಿಗೆ, ಸುಳ್ಯ ತಾಲೂಕನ್ನು ತೆಗೆದುಕೊಳ್ಳೋಣ, ಬೆಳ್ತಂಗಡಿ ತಾಲೂಕು ತೆಗೆದುಕೊಳ್ಳೋಣ, ಅಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನೋಡಿದರೆ ಇನ್ನೂ ಕೂಡ ಹಿಂದುಳಿದಿದ್ದಾವೆ ಏನೋ ಅಂತ ಅನಿಸ್ತಾ ಇದೆ. ರಸ್ತೆಗಳು ಸರಿಯಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನುವಂಥದ್ದು. ಇನ್ನು ಬೆಳ್ತಂಗಡಿಯಲ್ಲಿ ಬಹುಶಃ ತಾವು ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ತಾವುಗಳು ಜನರಿಂದ ಎದುರಿಸಿರುವಂಥದ್ದು. ಜಿಲ್ಲಾಧಿಕಾರಿಯವರು ಬಂದಿದ್ದಾರೆ ಅನ್ನೋದು ಬಹಳ ಸಂಭ್ರಮ ಪಟ್ಟುಕೊಳ್ತಾರೆ ಅಲ್ಲಿಯ ಜನ. ಇವತ್ತಿಗೂ ಅಂಥ ಜಾಗಗಳನ್ನು ನಾನು ನೋಡಲಾಗ್ತಾ ಇದೆಯಾ ಅಂತಂದು ಇಲ್ಲ. ಏನಾಗ್ತಾ ಇದೆ ಅಂತ ಹೇಳಿದರೆ, ರಾಜ್ಯದ ಇತರ ಜಿಲ್ಲೆಗಳಿಗೆ ಹೋಲಿಸಿ ನೋಡಿದರೆ, ದೇಶದ ಒಟ್ಟಾರೆ ಚಿತ್ರವನ್ನು ತೆಗೆದು ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆ ತುಂಬ ಮುಂದುವರಿದಿರುವಂಥ ಒಂದು ಜಿಲ್ಲೆ. ಇದರಲ್ಲಿ ಎರಡು ಮಾತಿಲ್ಲ. ಯಾಕೆಂತ ಹೇಳಿದ್ರೆ, ಅದು ನಾವು ಆರಂಭದಲ್ಲಿ ಹೇಳಿದ ರೀತಿಯಲ್ಲಿ ಸುಮಾರು 2000ಕ್ಕೂ ಮೇಲ್ಪಟ್ಟು ವರ್ಷಗಳ ಚರಿತ್ರೆ ಇದೆ. ಕ್ರಿಸ್ತಪೂರ್ವದಲ್ಲೇ ರೋಮನ್ರು, ಗ್ರೀಕರು ಮತ್ತು ಚೈನಾದವರು ಬಂದು ಇಲ್ಲಿ ವ್ಯಾಪಾರ ಮಾಡ್ತಿರುವಂಥ ಒಂದು ಪ್ರದೇಶ. ತದನಂತರ ಬೇರೆ ಬೇರೆ ಬಂದರು, ವಿಜಯನಗರದವರು ಸಾಮ್ರಾಜ್ಯದವರು ಬಂದವರು ಅದನ್ನು ಬಂದರಾಗಿ ಉಪಯೋಗಿಸಿದರು. ಆನಂತರ ಹಬ್ಬಕ್ಕ ರಾಣಿಯವರ ಅವಧಿಯಲ್ಲಿ ತದನಂತರ ಪೋರ್ಚುಗೀಸರು, ಬ್ರಿಟಿಷರು, ಅರಬರು ಎಲ್ಲರೂ ವ್ಯವಹಾರ ಮಾಡಿರುವಂಥ ಒಂದು ಪ್ರದೇಶ ಇಲ್ಲಿ ಖಂಡಿತವಾಗಿ ಕೂಡ. ತದನಂತರ 18ನೇ ಶತಮಾನದಲ್ಲಿ ಜೆಸ್ಯೂಟ್ ಮಿಷನರೀಸ್ ಬಂದು ತುಂಬ ಒಳ್ಳೆಯ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡಿದರು. ಅದು ಥ್ಯಾಂಕ್ಸ್ ಟು ದೆಮ್ ದಿ ಎಜುಕೇಷನ್ ಆ್ಯಂಡ್ ದಿ ಹೆಲ್ತ್ ಫೀಲ್ಡ್ ಹ್ಯಾಸ್ ರಿಯಲಿ ಇಟ್ ಹ್ಯಾಸ್ ಲಿಫ್ಟೆಡ್ ಅಸ್ ಟು ದಿ ಪ್ರೆಸೆಂಟ್ ಲೆವೆಲ್. ಈಗ ಅಲೋಸಿಯಸ್ ಕಾಲೇಜ್ ಇರಲಿ ಅಥವಾ ಬೇರೆ ಬೇರೆ ಕಾಲೇಜ್ ಇರಲಿ, ಅದೆಲ್ಲ ಅವ್ರದ್ದು ಕೊಡುಗೆ. ಈಗ ನಾವು ಅಂದರೆ ಪಶ್ಚಿಮ ಘಟ್ಟ ತಪ್ಪಲ್ ಭಾಗದಲ್ಲಿ ಯಾಕೆಂದರೆ ನಾವು ಈಗ ಸುಳ್ಯ ಅಥವಾ ಬೆಳ್ತಂಗಡಿನಲ್ಲಿ ಏನಾಗಿದೆ ಅಂತ ನಮ್ಮ ಇಲ್ಲಿರುವಂಥ ಸುರಿತುರಲ್ಲಿ ಸುಮಾರು 4000 ಮಿಲಿಮೀಟ್ರಿಗಿಂತೂ ಮೇಲ್ಪಟ್ಟಿರುವಂಥ ಮಳೆಯಿಂದಾಗಿ ಆ ಒಂದು ಪ್ರದೇಶದಲ್ಲಿ ಇನ್ನೂ ಕಾಡನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಇದರಲ್ಲಿ ಇರುವಂಥ ಸಮಸ್ಯೆ ಇದೆ, ಇಲ್ಲ ಅಂತಲ್ಲ. ಬಟ್ ಅಲ್ಲಿರುವಂಥ ಜನಸಂಖ್ಯೆ ಬಾಕಿದ ಪ್ರದೇಶಕ್ಕೆ ಹೋಲಿಸಿ ನೋಡಿದ್ರೆ ತುಂಬ ಕಮ್ಮಿ ಇದೆ. ನಾವು ಒಂದು ಮಿಕ್ಚರ್ ಇರಬೇಕು ಯಾವಾಗಲೂ. ಕೇವಲ ಎಲ್ಲ ಸಮಗ್ರ ಅಭಿವೃದ್ಧಿ ಅಂತಲ್ಲ, ಎಲ್ಲ ನಮ್ಮ ನಾಡನ್ನು ಬರಡು ಮಾಡಬೇಕು ಅಂತಲ್ಲ, ಅಲ್ಲಿ ಕಾಡು ಕೂಡ ಇರಬೇಕು. ಅಲ್ಲಿರುವಂಥವನು ಅವ್ರನ್ನ ಪುನರ್ವಸತಿ ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ಚಾಲನೆ ಆಗ್ತಾ ಇದೆ. ಯಾಕೆಂದರೆ ನಾವು ಈಗ ಕುದುರೆಮುಖ ರಿಸರ್ವ್ ಫಾರೆಸ್ಟ್ನ ಅಲ್ಲಿರುವಂಥವ್ನು ಪುನರ್ವಸತಿ ಮಾಡುವಂಥ ಒಂದು ಪ್ರಕ್ರಿಯೆ ಚಾಲನೆ ಇದೆ. ಆ ಪುನರ್ವಸತಿ ಮಾಡುವಂಥ ಸಂದರ್ಭದಲ್ಲಿ ನಾವು ನಗರ ಪ್ರದೇಶಗಳು ಇನ್ನೊಂದು ಕಡೆ ಇರುತ್ತೆ, ಕಾಡಲ್ಲಿ ಅಲ್ಲಿರುವಂಥ ನಮ್ಮ ನ್ಯಾಚುರಲ್ ಫಾರೆಸ್ಟನ್ನು ಈಗ ಕಸ್ತೂರಿ ರಂಗನ್ ರಿಪೋರ್ಟ್ ಇರಲಿ, ಇನ್ನೊಂದಿರಲಿ, ನ್ಯಾಚುರಲ್ ಫಾರೆಸ್ಟನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ನಾವೊಂದು ಪ್ರಯತ್ನ ಆಗಬೇಕು. ಅಂದರೆ ಅಲ್ಲಿ ಕಾಡಿದ್ರೆ ತಾನೇ ಇಲ್ಲಿಗೆ ಮಳೆ ಬರೋದು, ಇಲ್ಲದಿದ್ದರೆ ನಾವು ಬರೋದಿಲ್ಲ. ಒಂದು. ಎರಡನೇದಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ಕಾಡನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಆಗಬೇಕು. ಈಗ ಉದಾಹರಣೆಗೆ ಆಸ್ಟ್ರೇಲಿಯಾ ತೆಗೆದು ನೋಡಿದರೆ, ಆಸ್ಟ್ರೇಲಿಯಾದಲ್ಲಿ 90% ಜನ 7 ನಗರದಲ್ಲೇ ಮಾತ್ರ ಇದ್ದಾರೆ, ಆ ರಾಜಧಾನಿಗಳಲ್ಲಿ. ನಾವು ಆಗ ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ತುಂಬ ಸುಲಭ. ಈ ಜಿಲ್ಲೆಯಲ್ಲಿ ನಮ್ಮ ದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿದೆ. ಆದರೂ ಕೂಡ ನಮ್ಮಲ್ಲಿ ಇಲ್ಲಿರುವಂಥ ವಿಶೇಷವಾಗಿ ಮಂಗಳೂರು ತಾಲೂಕಲ್ಲಿರುವಂಥ ಗ್ರಾಮೀಣ ಪ್ರದೇಶದಲ್ಲಿ ನಗರದಲ್ಲಿರುವಷ್ಟೇ ಮೂಲಭೂತ ಸೌಲಭ್ಯಗಳಿದೆ. ಆದ ಕಾರಣ ಜನರು ಈಗ ತಲಪಾಡಿಯಿಂದಲೋ ಅಥವಾ ತೆರಳಕಟ್ಟೆಯಿಂದಲೋ ಅಥವಾ ಬಜ್ಪೆಯಿಂದಲೋ, ಕಿನ್ನಿಗೋಳಿಯಿಂದಲೋ, ಕಟೀಲಿನಿಂದಲೋ, ಮೂಲ್ಕಿಯಿಂದಲೋ ಜನ ಮಂಗಳೂರಿಗೆ ಬಂದು ವಲಸೆ ಬರ್ತಾ ಇಲ್ಲ. ಹಾಗೆ ನಗರದ ಗ್ರೋತ್ ಕಮ್ಮಿ ಆಗ್ತಾಯಿದೆ. ಬಟ್ ಅಲ್ಲೂ ಕೂಡ ಎಲ್ಲ ಏನು ಮಂಗಳೂರು ನಗರದಲ್ಲಿ ಏನು ಸವಲತ್ತು ಸಿಗ್ತಾ ಇದೆ, ಎಲ್ಲ ಸವಲತ್ತು ಅಲ್ಲೂ ಸಿಗುವ ಕಾರಣ ಅದು ಇದೆ ಗುಡ್ ಟ್ರೆಂಡ್. ಮತ್ತೊಬ್ಬರೀಗ ನೇರ ಕರೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಚಂದ್ರಾಸ್ ಅವರು ಮಂಗಳೂರಿನಿಂದ. ನಮಸ್ಕಾರ ಚಂದ್ರಾಸ್ ಅವರೇ, ಮಾತಾಡಿ, ತಮ್ಮ ಅಭಿಪ್ರಾಯ ತಿಳಿಸಿ, ಮಾತಾಡಿ. ಚಂದ್ರಾಸ್ ಅವರೇ, ನನ್ನ ಮಾತು ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ ಅಂತ ಅನಿಸ್ತಾ ಇದೆ. ಅಂದರೆ ನಾನು ಭಾಳ ಮುಖ್ಯವಾಗಿ ಇದನ್ನು ಕೇಳ್ತಾ ಇದ್ದೆ, ನಕ್ಸಲ್ ಪೀಡಿತ ಪ್ರದೇಶಗಳು ಅಂತ ಏನು ಹೇಳ್ತೇವೆ, ಅಲ್ಲಿ ಎಲ್ಲಿ ಅಭಿವೃದ್ಧಿ ಶೂನ್ಯ ಆಗಿರ್ತದೆ ಅಲ್ಲಿ ನಕ್ಸಲ್ ಪೀಡಿತ ಚಟುವಟಿಕೆಗಳು ಕಾಣ ಸಿಗ್ತಾ ಇರುವಂಥದ್ದು. ಇವುಗಳ ಅಭಿವೃದ್ಧಿಗೆ ಒಂದಷ್ಟು ಮಾಡಿದ್ರೂ ಕೂಡ ಮತ್ತೆ ಮತ್ತೆ ಅದು ನಿಜವಾದ ರೀತಿಯಲ್ಲಿ ಅದು ಮುಟ್ತಾ ಇದೆಯಾ? ಅವರಿಗೆಲ್ಲೋ ಆತಂಕ ಇದೆ, ಕಾಡಿನಲ್ಲಿ ಬದುಕ್ತಾ ಇರುವವರು ನಮ್ಮನ್ನೆಲ್ಲಿಂದ ಇವನು ಎಬ್ಬಿಸಿ ಬಿಡ್ತಾರೆ ಅಂತ ಅನ್ನುವಂಥದ್ದು. ಇಲ್ಲ, ಏನಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ಪ್ರದೇಶ ನಕ್ಸಲ್ ಪೀಡಿತ ಪ್ರದೇಶ ಅಂತ ಹೇಳುವಂಥದ್ದು ಯಾಕೆ ಅಭಿವೃದ್ಧಿ ಎಲ್ಲಿ ಹಿಂದುಳಿತಾ ಇದೆ, ಜನರ ಏನು ಆಶೆ ಆಕಾಂಕ್ಷೆ ನಿರೀಕ್ಷೆಗೆ ಆಡಳಿತ ಸ್ಪಂದಿಸ್ತಾವಿಲ್ಲೋ ಅಲ್ಲಿ ಇಂಥ ಎಲ್ಲ ಚಟುವಟಿಕೆಗಳಿಗೆ ಒಂದು ಬೀಜ ಬಿತ್ತಂತೆ ಒಳ್ಳೆಯ ಫಲವತ್ತಾದ ಮಣ್ಣಾಗಿಬಿಡುತ್ತೆ. ಯಾವುದೇ ಆ್ಯಂಟಿ ನ್ಯಾಷನಲ್ ಅಥವಾ ಇದು
ಸಮಾಜ ವಿರೋಧಿ ಚಟುವಟಿಕೆಗೆ ಅದು ಇವತ್ತು ನಕ್ಸಲೇಟ್ ಅಂತ ಹೇಳ್ತಾ ಇದ್ದೇವೆ ನಾವು, ಎಷ್ಟರ ಮಟ್ಟಿಗೆ ಇದೇ ಇಲ್ಲ ಅಂತ ಹೇಳುವಂಥದ್ದು ಇನ್ನೊಂದು ಚರ್ಚಿತ ವಿಷಯ. ಯಾಕೆಂದರೆ ನನಗೆ ಅಂಥ ಒಂದು ಚಟುವಟಿಕೆ ಅಲ್ಲೆಲ್ಲೂ ಕಂಡು ಬಂದಿಲ್ಲ. ಆದರೂ ಕೂಡ ಇಲ್ಲಿ ಸಮಗ್ರ ಅಭಿವೃದ್ಧಿ ಹೊಂದಬೇಕಾದ್ದು, ಜೊತೆಯಲ್ಲೇ ಪರಿಸರವನ್ನು ಉಳಿಸ್ಕೊಳ್ಬೇಕಾದ್ದು ಕೂಡ ನಮ್ಮೆಲ್ಲರ ಕರ್ತವ್ಯ. ಸರ್, ಈಗ ಚಂದ್ರಾಸ್ ಜಪ್ಪಿನಮಗೂರಿನಿಂದ ಇದ್ದಾರೆ, ಮಂಗಳೂರು ಜಪ್ಪಿನಮಗೂರಿನಿಂದ ಚಂದ್ರಾಸ್ ಅವರು. ಚಂದ್ರಾಸ್ ಅವರೇ ಮಾತಾಡಿ ಸರ್. ಆಟೋ ಪ್ರಯಾಣದ ಪರಿಶೀಲನೆ ಮಾಡುವಾಗ ಎಸ್ ಮಾನ್ಯ ಜಿಲ್ಲಾಧಿಕಾರಿ ಸ್ವಲ್ಪ ಎಡವಿದ್ದಾರೆ ಅಂತ ನನಗೆ ಕಾಣ್ತಾ ಇದೆ ಸರ್. ಯಾಕೆಂದ್ರೆ ಇಲ್ಲಿ ಸಹ ಆಟೋ ಪ್ರಯಾಣ ದರ ಕಡಿಮೆ ಆಗಲಿಲ್ಲ, ರಾಜ್ಯದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ. ಅಲ್ಲ, ಯಾವುದೇ ವಸ್ತುಗಳ ಬೆಲೆ ಕಡಿಮೆ ಕೂಡ ಆಗಲಿಲ್ಲ ಸರ್. ಈಗ ಗ್ಯಾಸ್ ಮತ್ತು ಪೆಟ್ರೋಲ್ ದರ ಏರಿಕೆ ಆಗ್ತಾ ಇದೆ. ಮತ್ತೆ ಇನ್ನೊಂದು ಕಡೆ ಅವರು ವಿಷಯವನ್ನು ಕೋರ್ಟಿನಲ್ಲಿ ಇರುವಾಗ ಒಂದು 20 ಮಾಡಿದರೆ ಈಗ 23 ಮಾಡಿದ್ದಾರೆ. ಒಟ್ಟಾರೆ ಚಾಲಕರು ಮತ್ತು ಪ್ರಯಾಣಿಕರು ಗೊಂದಲದಿರುವುದು ಸರ್. ಇದಕ್ಕೆ ತಾವು ಏನ್ ಹೇಳ್ತೀರಿ ಅಂತ ಕೇಳಿದ್ವಿ. ಎಸ್, ಓಕೆ, ಥ್ಯಾಂಕ್ ಯು. ನಾನು ಜಿಲ್ಲಾಧಿಕಾರಿಗಳು ಮಾತಾಡ್ತಾರೆ. ಆಟೋ ದರ ಅದು ತುಂಬ ಕಳೆದ 2 ತಿಂಗಳಿಂದ ತುಂಬ ಚರ್ಚಿತವಾಗಿರುವಂಥ ಒಂದು ವಿಷಯ. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಒಬ್ಬೊಬ್ಬರು ಆಡಳಿತ ಅಧಿಕಾರಿ, ಆಡಳಿತ ಶೈಲಿ ಇರುತ್ತೆ. ನಾವು ಯಾವುದೇ ಸಮಸ್ಯೆ ಬಂದರೂ ಕೂಡ ನಾನು ತ್ವರಿತವಾಗಿ ಅದರ ಬಗ್ಗೆ ಒಂದು ತೀರ್ಮಾನ ತಗೊಂಡು, ಅದು ಎಲ್ಲ ತೀರ್ಮಾನ ಸರಿಯಾಗಬೇಕು ಅಂತಿಲ್ಲ ನಾನು, ಆದರೂ ಕೂಡ ಆ ಒಂದು ಜನರನ್ನು ಕಾಯಿಸುವಂಥ ಒಂದು ಪ್ರಯತ್ನ ನಾನು ಮಾಡಲ್ಲ. ಅವು ನಾನು ತ್ವರಿತವಾಗಿ ಅದರಲ್ಲಿ ಶೀಘ್ರವಾಗಿ ನಿರ್ಧಾರವನ್ನು ತಗೊಳ್ತೇನೆ. ಹೆಚ್ಚಿನ ಜನರು ಇದರಿಂದ ತೃಪ್ತರಾಗ್ತಾರೆ. ಅದು ಕೆಲವೊಬ್ಬರಿಗೆ ಅತೃಪ್ತಿ ಇರ್ಬೋದು. ಈಗ ಆಟೋ ದರದಲ್ಲಿ ಅವರಿಗೆ ಜನರಿಗೆ ಏನಾಯಿತು, ಈಗ ಚಂದ್ರಹಾಸ್ ಅವರು ಹೇಳಿದೆ ಅಂತ ಹೇಳಿದ್ರೆ, ಆತುರದ ನಿರ್ಧಾರ ತಗೊಂಡಿದ್ದೀನಿ ಅಂತೇಳಿ. ನನ್ನದು ಇದು ಆತುರದ ನಿರ್ಧಾರ ಅಲ್ಲ. ನಾನು ಯಾಕೆಂದರೆ ಕಳೆದ ವರ್ಷ ನಾನು ಚಾರ್ ತಗೊಂಡಂಥ ಸಂದರ್ಭದಲ್ಲಿ ಇದೇ ರೀತಿ ಆಟೋದವರು ಬಂದರು. ಚಾರ್ ತಗೊಂಡು ಒಂದು 3 ದಿನ 4 ದಿನ ಆಗಿತ್ತು. ಆಟೋದವರು ಅವತ್ತು ಬಂದಾಗ ನಾನು ಹೇಳಿದರು, ಈಗ ಏನಾಯ್ತು, ಹಿಂದಿನ ಜಿಲ್ಲಾಧಿಕಾರಿ ಹಾಗೆ ಮಾಡಿಲ್ಲ, ಇವರು ಹೀಗೆ ಮಾಡಿಲ್ಲ, RTO ಸರಿ ಇಲ್ಲ, ಇದೆಲ್ಲ ಪದೇ ಸರ್ವೇ ಸಾಮಾನ್ಯವಾಗಿರುವಂಥ ದೂರು. ನಾನು ಮೂರೇ ದಿನದಲ್ಲಿ ಸಭೆಯನ್ನು ಕರೆದು ಆಟೋ ದರವನ್ನು ಪರಿಷ್ಕರಣೆ ಮಾಡಿ 20 ರೂಪಾಯಿಂದ 25 ರೂಪಾಯಿಗೆ ಮಾಡಿದ್ದೀನಿ. ಅದರಲ್ಲಿ ಆಗ ಅದೊಂದು ಆತುರದ ನಿರ್ಧಾರ ಅಂತೇಳಿ ಯಾರೂ ಹೇಳಿಲ್ಲ. ಯಾಕೆಂದರೆ ನಮಗೆ ಪ್ರಯೋಜನ ಆಗುವಂಥ ಸಂದರ್ಭದಲ್ಲಿ ಅದು ಆತುರದ ನಿರ್ಧಾರ ಆಗುವುದಿಲ್ಲ, ಅದು ಆಗುತ್ತೆ. ಈಗ ಬೆಲೆ ಕಮ್ಮಿ ಆಗದಂಥ ಸಂದರ್ಭದಲ್ಲೂ ಕೂಡ ನಾನು ಸಮಗ್ರವಾಗಿ ಚಿಂತನೆ ಮಾಡಿ, ಯಾಕೆಂದರೆ ಇಲ್ಲಿ ನಗರದಲ್ಲಿರುವಂಥ ಆಟೋಗಳಲ್ಲಿ 95%, ಅವರು 99 ಅಂತ ಹೇಳಿದರು ಕಳೆದ ಸಭೆಯಲ್ಲಿ, 90ಕ್ಕೂ ಮೇಲ್ಪಟ್ಟಿರುವಂಥದ್ದು ಗ್ಯಾಸ್ನಿಂದ ಚಾಲನೆ ಮಾಡುವಂಥ ಆಟೋ. ಗ್ಯಾಸ್ನ ದರದಲ್ಲಿ ಸುಮಾರು 44% ಇಳಿಕೆ ಆಗಿದೆ. 44% ಇಳಿಕೆ ಆದಂಥ ಸಂದರ್ಭದಲ್ಲಿ, ಯಾಕೆಂದರೆ ಕಿಲೋ ಒಂದಕ್ಕೆ 64 ರೂಪಾಯಿ ಇದ್ದಂಥ ಗ್ಯಾಸ್ ಈಗ 36 ರೂಪಾಯಿಗೆ ಇಳಿದಿದೆ. ಅಂದರೆ ಸುಮಾರು 44% ಇಳಿಕೆ. ಇಷ್ಟು ಅರ್ಧದಷ್ಟು ದರವನ್ನು ಇಳಿದಿರುವಂಥ ಸಂದರ್ಭದಲ್ಲಿ, ಏಕೆಂದರೆ ಆ ಸಂದರ್ಭದಲ್ಲಿ ಇದರದ್ದು ಬೆನಿಫಿಟ್ ಸಾರ್ವಜನಿಕರಿಗೆ ಸಿಗಬೇಕು ಅಂತ ಹೇಳೋದು. ನಾನು ಈಗ ಒಂದು ಕಡೆಯಲ್ಲಿ ನಾನು ಸುಮಾರು 5,000ಕ್ಕೂ ಮೇಲ್ಪಟ್ಟು ಆಟೋದವರಿದ್ದಾರೆ, ಇನ್ನೊಂದು ಸುಮಾರು 5-10 ಲಕ್ಷ ಜನರಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಯಾವಾಗಲೂ ಪ್ರಮುಖ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ವಿಷಯಗಳನ್ನು ವಿಮರ್ಶೆ ಮಾಡಿಕೊಂಡು, ಯಾಕೆಂದರೆ ಈಗ ನಾನು ಆಗ ದರವನ್ನು ನಾನು 40% ಇಳಿಸಿಲ್ಲ. ನಾನು ದರ ಇಳಿಸಿದೆ ಎಷ್ಟು, 44% ಗ್ಯಾಸಿನ ದರದಲ್ಲಿ ಇಳಿದಂಥ ಸಂದರ್ಭದಲ್ಲಿ ದರ ಇಳಿಸಿದ್ದು ಕೇವಲ ಮಿನಿಮಮ್ ಚಾರ್ಜ್ನಲ್ಲಿ 25 ರೂಪಾಯಿಂದ 20%, 5ರಲ್ಲಿ 1 ಭಾಗ 20% ಮಾತ್ರ ದರ ಇಳಿಸ್ತೇನೆ. 14 ರೂಪಾಯಿಂದ 13 ರೂಪಾಯಿಗೆ ಪರ್ ಕಿಲೋಮೀಟರ್ ಇಳಿಸುವಂಥ ಸಂದರ್ಭದಲ್ಲಿ ಕೇವಲ 7% ಮಾತ್ರ, 7% ಮಾತ್ರ ನಾನು ದರ ಇಳಿಸಿದ್ದೇನೆ. 44% ಇಳಿಸಬೇಕಿತ್ತು ದರದಲ್ಲೂ ಕೂಡ, ಅಷ್ಟು ನಾನು ಇಳಿಸಿಲ್ಲ. ಯಾಕೆಂದರೆ ಇದೊಂದು ದುಡಿಯೋ ವರ್ಗ, ಅವರಿಗೂ ಸ್ವಲ್ಪ ಆಗಬೇಕು ಅಂತೇಳಿ ಅಲ್ಲಿ ನಾನು ಎಡವಿದ್ದೇನೆ ಅಂತೇಳಿ ನಾನು ಭಾವಿಸ್ತಾ ಇಲ್ಲ. ಖಂಡಿತವಾಗಿ ಕೂಡ ಎಲ್ಲರೂ ಕೂಡ ಸ್ವತಂತ್ರ ಭಾರತದಲ್ಲಿ ತಮ್ಮದೇ ಆಗಿರುವಂಥ ಜಿಲ್ಲಾಧಿಕಾರಿಗಳನ್ನು ಕೂಡ ಟೀಕೆ ಮಾಡುವಂಥ, ಟಿಪ್ಪಣಿ ಮಾಡುವಂಥ ಅಧಿಕಾರ ಇದೆ. ಯಾಕೆಂದರೆ ಇದು ಸಾರ್ವಜನಿಕರು ಅವರೇ ಅಂತಿಮವಾಗಿರುವ ಕೊನೆಯದಾಗಿ ಬಹಳ ಈ ಹಿನ್ನೆಲೆಯಲ್ಲಿ ಆಟೋ ನಿರ್ಧಾರದಲ್ಲಿ ಈಗ ಬಾಕಿ ಇದೆಲ್ಲ ನಗರವನ್ನು ನಾನು ಪರಿಶೀಲನೆ ಮಾಡಿ ನೋಡಿದೆ. ಬಾಂಬೆ ನಗರದಲ್ಲಿ 17 ರೂಪಾಯಿ ಇದೆ ಮಿನಿಮಮ್ ಚಾರ್ಜ್, 17. ಅಲ್ಲಿ ಡೆಡ್ ಮೈಲೇಜ್ ತುಂಬ ಜಾಸ್ತಿ ಇರುತ್ತೆ.
ಪಕ್ಕದಲ್ಲಿರುವಂಥ ಬೆಂಗಳೂರಿನಲ್ಲಿ 2 ಕಿಲೋಮೀಟ್ರಿಗೆ ಅಂದರೆ 1.9 ಕಿಲೋಮೀಟ್ರಿಗೆ 25 ಇರೋದು. ಎಸ್ ನಾವು ಇಲ್ಲಿ 1.5ಗೆ ಕಾಸರಗೋಡಲ್ಲಿ 15 ರೂಪಾಯಿ ಇದೆ. ಎಸ್ ಬೇರೆ ಬೇರೆ ಕಡೆಯಲ್ಲಿ ಕಂಪೇರ್ ಮಾಡಿ ತುಲನೆ ಮಾಡಿದ ನಂತರ ನಿರ್ಧಾರ ಕೈಗೊಂಡು. ಎಸ್ ಸರ್, ಬಹುಶಃ ಭಾಳಷ್ಟು ಪ್ರಶ್ನೆಗಳ ಬಗ್ಗೆ ಇನ್ನಷ್ಟು ಮಾತಾಡಬೇಕಾಗಿತ್ತು. ಬಹುಶಃ ಮುಂದೆ ಮತ್ತೊಂದು ಸಲ ತಮ್ಮ ಜೊತೆಗೆ ಸಾರ್ವಜನಿಕರ ಜೊತೆಗೆ ಮಾತಾಡುವಂಥ ಅವಕಾಶಗಳು ಸಿಗಬೇಕು ಅಂತ ಹೇಳ್ತಾ ಈ ದಿನ ನಮ್ಮ ಜನಸ್ಪಂದನದ ಒಂದು ಕಾರ್ಯಕ್ರಮದಲ್ಲಿ ಬಂದದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇದು ಈ ದಿನದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎ ಬಿ ಇಬ್ರಾಹಿಂ ಅವರ ಜೊತೆಗಿನ ಜನಸ್ಪಂದನ. ನಿರಂತರ ಸುದ್ದಿ ಮುಂದುವರಿತದೆ. ನೋಡ್ತಾ ಇರಿ ಸ್ಪಂದನ. ನಮಸ್ಕಾರ.